ಸೊನ್ಮಿಲ್ ನಮ್ಮ ಕುಡ್ಲ ತುಳುವಾರ್ತಿಲು ಎಸ್ಐಟಿ ತನಿಖೆದ ಕಾರಣಗಳು ಧರ್ಮಸ್ಥಳ ಕ್ಷೇತ್ರದ ಬಗೆಟ್ ನಡೆತಂದುಪ್ಪನ ಅಪಪ್ರಚಾರೊಳೇನ ಪತ್ರದಿಯರೆ ಸರ್ಕಾರ ಸೋತು ಪೋತುನುಂದು ರಾಜ್ಯ ಬಿಜೆಪಿ ಗುರುಕಾರ್ಯರು ಬಿವೈ ವಿಜಯೇಂದ್ರ ಪಂತೇರು ಆರ್ ಶ್ರೀ ಕ್ಷೇತ್ರ ಧರ್ಮಸ್ಥಳಟು ಮಾಧ್ಯಮದ ಕ್ರೀಡಾ ಪಾತಿರ್ದೇರು ರಾಜ್ಯ ಬಿಜೆಪಿ ಗುರುಕಾರ್ಯರು ಬಿವೈ ವಿಜಯೇಂದ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಬತ್ತನಾರು ಶ್ರೀ ಮಂಜುನಾಥ ಸ್ವಾಮಿನ ಇಂಬುನ ಟೊಂಡೀರು ಒಂದು ಪೊರ್ತುಡು ಆರು ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಆದುಪುನ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ನ ಒಟ್ಟುಗೂ ಪಾತ್ರಕತೆ ನಡಪಾಯರು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಬೊಕ್ಕ ಶಾಸಕರೈನ ಎಸ್ಆರ್ ವಿಶ್ವನಾಥ ಸಿಟಿ ರವಿ ವೇದವ್ಯಾಸ ಕಾಮತ್ ಗುರುರಾಜ ಗಂಟಿಹೊಳೆ ಪ್ರತಾಪ್ ಸಿಂಹನಾಯಕ್ ಹರೀಶ್ ಪೂಂಜಾ ಕಿರಣ್ ಕುಮಾರ್ ಕೊಡ್ಗಿ ಯಶಪಾಲ್ ಎ ಸುವರ್ಣ ಧನಂಜಯ ಸರ್ಜಿ ಭಾಗೀರಥಿ ಮುರೊಳ್ಯ ಡಾಕ್ಟರ್ ಭರತ್ ಶೆಟ್ಟಿ ರಾಜೇಶ್ ನಾಯ್ಕ್ ಉಮಾನಾಥ ಕೋಟ್ಯನ್ ಒಟ್ಟುಗಿತ್ತಿರು ಧರ್ಮಸ್ಥಳಕ್ಕೂ ಬತ್ತಿನ ಬಿಜೆಪಿ ನಾಯಕರು ಧರ್ಮಸ್ಥಳದ ಒಟ್ಟುಗೂ ಎಂಕ್ಲು ಉಲ್ಲ ಅಂದ ಸಂದೇಶ ಮುಟ್ಟಾದಿರು ಐತರ ಕಾಂಡೆನೆ ಬತ್ತಿನ ನಾಯಕರು ಶ್ರೀ ಮಂಜುನಾಥ ಸ್ವಾಮಿ ಕೈ ಮುಗಿದು ತೀರ್ಥ ಪ್ರಸಾದದ ತೊಂಡಿರು ಹೆಗ್ಗಡರಿನ ತೂದು ಪಾತಿರಿರು ಹರ್ಷೇಂದ್ರ ಕುಮಾರ್ ಬೊಕ್ಕ ಸುರೇಂದ್ರ ಕುಮಾರ್ ಈ ಪೊರ್ತುಡಿತ್ತಿರು ಬಿವೈ ವಿಜಯೇಂದ್ರ ಮಾಧ್ಯಮದ ಕಡೆ ಪಾತಿರ್ದು ಎಸ್ಐಟಿ ತನಿಖೆ ಬಗೆಟ್ ಇಂಕ್ಲ ವಿರೋಧ ಇಜ್ಜಿ ಆಂಡ ತನಿಖೆದ ಕಾರಣ ನೋಡು ಧರ್ಮಸ್ಥಳ ಕ್ಷೇತ್ರದ ಬಗೆಟ್ ನಡತೊಂದುಪ್ನ ಅಪಪ್ರಚಾರೊಳೇನು ಪತ್ತಡು ದೀಪನವಳು ರಾಜ್ಯ ಸರ್ಕಾರ ಸೋತು ಪೋತುಂಡು ಎಸ್ಐಟಿ ಕಟ್ಟನಗ ಎಂಕುಲ್ಲ ಎದುಕೊಂದ ಅಂಡ ಇತ್ತೆ ಕ್ಷೇತ್ರ ಎದುರಾದು ನಡತಂದುಪ್ನ ಕುತಂತ್ರೊಳೇನು ಸಹಿಸೆರೆ ಸಾಧ್ಯ ಇಜ್ಜಿಂದು ವಿಜಯೇಂದ್ರ ಪಂಡೇರು ಅಣ್ಣ ಮೊಬೈಲ್ ಸ್ವಲ್ಪ ಹಿಂದೆ ಬನ್ನಿ ಪ್ಲೀಸ್ ಸ್ವಲ್ಪ ಹಿಂದೆ ತೊಳಿಜೆ ಸ್ವಲ್ಪ ಹಿಂದೆ ವೈಟ್ ಕ್ಯಾಮ್ರಾ ಒಂದು ನಿಮಿಷ ತನಿಖೆ ಪಾರದರ್ಶಕವಾಗಿ ಆಗಬೇಕು, ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸ್ತೀವಿ. ಇವತ್ತು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು, ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಕೆಲವು ಹೇಳಿಕೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಗಮನಿಸಬೇಕು. ಮೊದಲನೇದಾಗಿ ಉಸ್ತುವಾರಿ ಸಚಿವರುಗಳಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರು ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇ ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇ ಇವತ್ತು ಅಪರಾಧವನ್ನೇ ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ.
ಉಡುಪಿ ಜಿಲ್ಲೆಡು ನನದ 5 ದಿನಟು ಭಾರಿ ಗಾಳಿ ಬರ್ಸದ ಸಾಧ್ಯತೆ ಉಂಡು ಎಂದು 2 ದಿನ ರೆಡ್ ಅಲರ್ಟ್ ಪಾಡ್ದೇರು. ಪದವಿ ಪೂರ್ವ ಕಾಲೇಜು ಮುಟ್ಟ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ರಜೆ ಸಾರ್ದೇರು. ಉಡುಪಿ ಜಿಲ್ಲೆಡು ದುಂಬುದ 5 ದಿನಗಳು ಭಾರಿ ಗಾಳಿ ಬರ್ಸ ಬರ್ಪುಣು ಎಂದು ಹವಾಮಾನ ಇಲಾಖೆ ಬಂತಂಡು. ಆಗಸ್ಟ್ 17 ಬೊಕ್ಕ 19 2 ದಿನ ರೆಡ್ ಅಲರ್ಟ್ ಘೋಷಣೆ ಮಲ್ತಂಡು. ಉಡುಪಿ ಜಿಲ್ಲೆ ಇಡಕ ಭಾರಿ ಬರ್ಸ ಬರುಂದಿತ್ತದು. ಜಿಲ್ಲೆದ ಅಂಗನವಾಡಿ ಪ್ರಾಥಮಿಕ ಪದವಿ ಪೂರ್ವ ಕಾಲೇಜಿಗೆ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ರಜೆ ಘೋಷಣೆ ಮಲ್ತದೇರು. ನನದ 2 ದಿನ ಅರಬ್ಬಿ ಸಮುದ್ರಡು ಹೆಚ್ಚ ಗಾಳಿ ಉಪ್ಪು ನಡೆದವಾರ ಸಮುದ್ರದ ಅಬ್ಬರ ಜಾಸ್ತಿ ಆದುಪುಣುಂದು ಹವಾಮಾನ ಇಲಾಖೆ ಸೂಚನೆ ಕೊಡ್ತುಂಡು. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಜಾಗೃತಿ ಡಿಪ್ಪೆರೆ ಸಾರ್ವಜನಿಕರಿಗೂ ಅಧಿಕಾರಿಗಳಿಗೂ ಕೆಲವು ಸೂಚನೆ ಕೊಡ್ತುಂಡು. ಸಾರ್ವಜನಿಕರು ಪ್ರವಾಸಿಗರು ಮೀನು ಪತ್ತನಕಲು ಸಮುದ್ರಗ ಜಪ್ಪಂದಿ ಲೆಕ್ಕ ಜಾಗೃತಿ ಪಂತಂಡು. ಭವಿಷ್ಯಡು ಎಡ್ಡೆ ಕೆಲಸ ಮಲ್ತದು ಉದ್ಯಮ ತಾಪನೆ ಮಲ್ತದು ಸಮಾಜದ ಋಣ ಸಂದಾಯ ಮಲ್ಪುನ ಸಂಕಲ್ಪ ಮಲ್ಪೊಡು ಹಿರಿಯ ಲೆಕ್ಕ ಪರಿಶೋಧಕರು ಕಮಲಾಕ್ಷ ಕಾಮತ್ ಬರವು ಕಲ್ಪನಗಳಿಗೆ ಬಂತೇರು. ಒಡಿಪುದ ಅಂಬಾಗಿಲು ಅಮೃತ ಗಾರ್ಡನ್ ಆಡಿಟೋರಿಯಂ ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿ ವೇತನ ಪಟ್ಟುನ ಕಾರ್ಯಕ್ರಮ ಆರು ಪಾತೇರಿಯರು. ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆ ಬುಕ್ಕ ಮುದರಂಗಡಿ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ದನ್ನಿಲಿಟ್ಟು ಉಡಿಪು ಅಂಬಾಗಿಲು ಅಮೃತ ಗಾರ್ಡನ್ ಆಡಿಟೋರಿಯಂ ಐತರ 11ನೇ ವರ್ಷದ ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿ ವೇತನ ಪಟ್ಟುನ ಶೈಕ್ಷಣಿಕ ಪ್ರೇರಣಾ ಕಾರ್ಯಾಗಾರ ಬುಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆದ ಗುರುಕಾರ್ಯರು ಜಿ ಸತೀಶ್ ಹೆಗ್ಡೆ ಕೋಟ ಎದುಕೊಂಡಿರು. ವಿದ್ಯಾಪೋಷಕ ನಿಧಿ ಗುರುಕಾರ್ಯರು ಕುಡ್ಲದ ಎಸ್ ನಾಯಕ್ ಗುರುಕಾರ್ಮಿಡು ಹಿರಿಯ ಲೆಕ್ಕ ಪರಿಶೋಧಕರು ಕಮಲಾಕ್ಷ ಕಾಮತ್ ಕಾರ್ಯಕ್ರಮ ಉದೀಪನ ಮಲ್ತೇರು. ಹಿರಿಯ ಲೆಕ್ಕ ಪರಿಶೋಧಕರು ಕಮಲಾಕ್ಷ ಕಾಮತ್ ಪಾತಿರ್ದು ಜವನ ಜವಂದಿ ಅಲ್ಮ ಬರವುದ ಒಟ್ಟಿಗೂ ನಮ್ಮ ಸಂಸ್ಕೃತಿ ಸಂಸ್ಕಾರನು ಬುಲೆಪಾವನಳು ಭವಿಷ್ಯಡು ಬೇಲೆ ಪಡೆದು ಉದ್ಯಮ ತಾಪನೆ ಮಲ್ತದು ಸಮಾಜದ ಋಣ ಸಂದಾಯ ಮಲ್ಪನ ಸಂಕಲ್ಪ ಮಲ್ಪೊಡೊಂದು ಬರವು ಕಲ್ಪನಕ್ಲೆಗೆ ಎಡ್ಡೆಪುದ ಪಾತೆರ ಪಂಡಿರು. ಸಂಚಾಲಕರು ಆರ್ ವಿವೇಕಾನಂದ ಶೆಣಿ ಯೋಜನೆಯಲ್ಲಿನ ವಿವರ ಕುರಿಯರು. ಅಸಹಾಯಕ ಹಿರಿಯರಿಗೆ ಶಾಶ್ವತ ನಿಲೆ ಮಲ್ತು ಕೊರ್ಪುನ ವಯೋವಂದನಾ ಯೋಜನೆಗೆ ಚಾಲನೆ ಕೊರಿಯರು. ಇಲ್ಲಿ ಅಡಿಜಾಗಿದ್ದ ತೊನ್ನೆಕ್ 22 ದಾನಿಲು 70,000 ರೂಪಾಯಿ ದಂಚ ಚೆಕ್ ಕೈಪಗತ್ತೇರು. ಎಸ್ ನಾಯಕ್ ಗುರ್ಕಾರ್ಮಿದ ಭಾಷಣ ಮಲ್ತದು ಬರವು ಕಲ್ಪನೆಗೆ ಕೊರ್ಪುನ ಸಾಯ ಸಮಾಜದ ಏಳಿಗೆಗೆ ಉಪಯೋಗ ಆವಡುವುದು ಬಂಡಿರು. ತ್ರಿಷ ವಿದ್ಯಾ ಸಮೂಹ ಸಂಸ್ಥೆನ ತಾಪಕರು ಗೋಪಾಲಕೃಷ್ಣ ಭಟ್ ಬೊಕ ಸರ್ಜನ್ ಡಾಕ್ಟರ್ ಸುರೇಶ್ ಶೆಣಿ ಶೈಕ್ಷಣಿಕ ಪ್ರೇರಣಾ ಕಾರ್ಯಾಗಾರ ನಡಪಾದು ಕುರಿಯರು. ಸಾಗರದ ಉದ್ಯಮಿ ಶಿವಾನಂದ ಭಂಡಾರ್ಕರ್, ಬೆಂಗಳೂರದ ಉದ್ಯಮಿ ಬೇಲಾಡಿ ಜಯವಂತ ಕಾಮತ್, ಶಿವಮೊಗ್ಗದ ಮಹಿಳಾ ಉದ್ಯಮಿ ರೀತಾ ಪ್ರಕಾಶ್ ಪ್ರಭು ಮಲ್ಲಬಿನೆರಾದು ಪಾಲ್ಗೊಂಡಿರು. ಪ್ರಧಾನ ಕಾರ್ಯಂತರು ಸಾಣೂರು ನರಸಿಂಹ ಕಾಮತ್ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಚಿನ್ನದಂಥ ಗುಣಗಳಿರಬೇಕು ನಮ್ಮಲ್ಲಿ. ಒಳ್ಳೆಯ ಗುಣಗಳನ್ನು ನಾವು ಅನುಸರಿಸಬೇಕು ನಮ್ಮ ಜೀವನದಲ್ಲಿ. ಮಾನವೀಯತೆ, ನಮ್ರತೆ, ಪರೋಪಕಾರ, ಅನುಕಂಪ, ಧರ್ಮನಿಷ್ಠೆ, ತತ್ವನಿಷ್ಠೆ, ಸೌಜನ್ಯಶೀಲತೆ, ಸ್ನೇಹಪರತೆ, ಸರಳತೆ, ಸಾತ್ವಿಕತೆ ಎಲ್ಲ ಗುಣಗಳು ನಮ್ಮಲ್ಲಿ ಇರಬೇಕು. ಲವ್ ಎವರ್, ಸರ್ವ್ ಎವರ್, ಹೇಟ್ ನೆವರ್, ಹರ್ಟ್ ನೆವರ್. ದಟ್ ಶುಡ್ ಬಿ ದ ಪ್ರಿನ್ಸಿಪಲ್ ದಟ್ ವಿ ಮಸ್ಟ್ ಫಾಲೋ ಇನ್ ಅವರ್ ಲೈಫ್. ಆಗಬೇಕಾ ಬದುಕು ಒಂದು ಸಂಭ್ರಮ ಆಗಬೇಕು, ಸಂಗ್ರಾಮ ಅಲ್ಲ. ಬದುಕು ಇರುವುದು ಸಾಧಿಸಲು ರೋಧಿಸಲು ಅಲ್ಲ. ಬದುಕು ಇರುವುದು ಸಂತೋಷ ಪಡಲು ಸಂಕಟ ಪಡಲಿಕ್ಕಲ್ಲ. ಬದುಕು ಇರುವುದು ಬಾಳಲು ಬಳಲುವುದಕ್ಕಲ್ಲ. ಬದುಕು ಇರುವುದು ಸವೆಯಲು ಅಲ್ಲ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ವಿ ಹ್ಯಾವ್ ಟು ಬಿ ಫಸ್ಟ್ ಆಫ್ ಆಲ್ ಗುಡ್ ಹ್ಯೂಮನ್ ಬೀಯಿಂಗ್. ದರ್ ಆರ್ 4 things that you should follow in your life, then the success is assured. 2014 GSB ಹಿತರಕ್ಷಣಾ ವೇದಿಕೆ ಚೇಂಪಿದಲ್ಲೆಲೆ ಸಮಾವೇಶ ಅಂತೂ ಮಕ್ಕ ಗೆಸ್ಟ್ದವನ ಪೈಲೆ त्या दिवसಕ್ಕೂ ನಿರಂತರದವನು ಇಕ್ಕರು ವರ್ಷ हे ವೇದಿಕೆचे ಕಾರ್ಯಕ್ರಮ ಅಂತೂ ಮಕ್ಕ ಭಾಗಿದಲ್ಲೆಲೆ विषय ಅಂತೂ निजाव नाव सांगता अहम धन्योस्पी म्हणून सांगचेक बारी एक खुशी जाता. कसले म्हळ्यार आमगेले मस्त अवकाश आसा जाल्यार ताजी सदुपयोग करूंक मस्त जनाक ऑपॉर्च्युनिटी मेळना. आमगेल्यांत मस्त स्कॉलर्स आसाची, मस्त डोनर्स आसाची, मस्त जन दुड्ಡು दिवका म्हणून आसा, काही दिवका म्हणून वतना ते करेक्ट यूज जात की यूज जायना की म्हणून ते एक डाऊट. जाल्यार GSB हितरक्षणा ವೇದಿಕೆ तुम्ही दिल्लेले एक नया पैसो वरके खंयचे वेस्ट जायना. निजावन
समाजाचे कट्टकळ जनक आमगे समाज बांधवाक पावत म्हणून सांगच्याक हांव धैर्याने सांगता. ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗ್ಗಿಟ್ಟು ಅಪಪ್ರಚಾರ ದುಷ್ಟ ಕುತಂತ್ರ ದೂರ ಮಲ್ಪನ ದಿಟ್ಟಿಡು ಒಂಜಿ ವಾರದ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರ ಜಪಮಲ್ಪನ ಕಾರ್ಯಕ್ರಮವು ವಿಶ್ವ ಹಿಂದೂ ಪರಿಷತ್ ಕುಡ್ಲಕದ್ರದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಡು ಚಾಲನೆ ಕೊಡ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗಿಟ್ಟು ಅಪಪ್ರಚಾರ ಆವೊಂದುಪನೇನು ದೂರ ಮಲ್ಪೆರಗಾದು ಆಗಸ್ಟ್ 17 ಸೋಮವಾರದಾನಿ ಒಂಜಿ ವಾರದ ಪಂಚಾಕ್ಷರಿ ನಾಮ ಜಪ ಓಂ ನಮ ಶಿವಾಯ ಪಠಣವು ಚಾಲನೆ ಕೊಡ್ತುಂಡು. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಸಂಘಟನೆದ ವತಿರ್ದು ಆಯೋಜನೆ ಮಲ್ತಿನ ಈ ಕಾರ್ಯಕ್ರಮಕ್ಕೂ ಎನಿಕಾಂಡೆ ಕುಡ್ಲದ ಕದ್ರಿ ದೇವಲ್ಯಡು ಪ್ರಾರ್ಥನೆ ಸಂದಾವನೆತ ಮೂಲಕ ಚಾಲನೆ ಮಲ್ತೇರು. ವಿಶ್ವ ಹಿಂದೂ ಪರಿಷತ್ ಪ್ರಮುಖ ಪ್ರೊಫೆಸರ್ ಎಂ.ಬಿ. ಪುರಾಣಿಕ್ ದೇವಲ್ಯದ ಎದುರು ಪ್ರಾರ್ಥನೆ ಮಲ್ತೇರು. ಸನಾತನ ಧರ್ಮಗೂ ದಾಲ ಕಂಟಕ ಅಪಪ್ರಚಾರ ಇತ್ತಂಡಲ ಅವು ದೂರ ಆವಡು ಒಂದು ಪಂಡಿರು. ಈ ಪೊರ್ತುಡು ಕಟೀಲ್ ಕ್ಷೇತ್ರದ ಹರಿನಾರಾಯಣ ಅಸ್ರಣ್ಣಪ್ಪ ತೆರೆದು ಮಾದರಿಯಾದ ಉಪ್ಪುನ ಕ್ಷೇತ್ರವಾಯಿನ ಧರ್ಮಸ್ಥಳಕ್ಕೆ ಕೆಂಗುಡೇರು ಮಲ್ಪುನ ಆರೋಪಡು ಒವ್ವೇ ಸತ್ಯ ಇಜ್ಜಿಂದು ತೆರೆದು ಬೈದಂಡು ಹಿಂದುನಿನ ಬಗೆಟ್ ಬತ್ತಿನ ಒವ್ವೇ ಅಪಪ್ರಚಾರ ದೂರ ಆವಡನ್ನು ಪ್ರಾರ್ಥನೆ ಮಲ್ತೇರು. ಪಂಚಾಕ್ಷರಿ ನಾಮ ಜಪನು ಪ್ರತಿ ದೇವಲ್ಯ ಭಜನಾ ಮಂದಿರಡು ಪಠಣ ಮಲ್ಪೆರೆ ಭಕ್ತರಡ ವಿನಂತಿ ಮಲ್ತೊಂದುಲ್ಲಾಂದು ವಿಶ್ವ ಹಿಂದೂ ಪರಿಷತ್ತದ ನಾಯಕಿ ಶಿವಾನಂದ ಮೆಂಡನ್ ತೆರಿಪಾದೇರು. ಈ ಪೊರ್ತುಡು ವಿಎಚ್ಪಿ ಗುರ್ಕರ್ ಎಚ್.ಕೆ. ಪುರುಷೋತ್ತಮ, ಓಂ ಶ್ರೀ ಮಠದ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ಶಿವಜ್ಞಾನ ಸರಸ್ವತಿ ಸ್ವಾಮೀಜಿ, ಪ್ರದೀಪ್ ಕುಮಾರ್ ಕಲ್ಕೂರ, ಪುಷ್ಪರಾಜ್ ಜೈನ್, ಜಿತೇಂದ್ರ ಕೊಟ್ಟಾರಿ, ಗೋಪಾಲ್ ಕುತ್ತಾರ್, ಅನಂತಕೃಷ್ಣ ಭಟ್, ಮನೋಹರ ಕದ್ರಿ, ಶರಣ್ ಪಂಪಲ್ ಪಾಲ್ಪಡೆದಿತ್ತೇರು. देवतानुग्रह प्राप्तिरस्तु. मंजुनाथेश्वर पूर्णानुग्रह प्राप्तिरस्तु. नाथेश्वर पूर्णानुग्रह सिद्धिरस्तु. कल्प सिद्धिरस्तु. देवतानुग्रह नमः सर्वसुराधीश नमस्ते पार्वतीपते नमस्ते वृषभारूढ मंजुनाथाय ते नमः. इष्टार्थाभिवृद्धिरस्तु. मंजुनाथेश्वर पूर्णानुग्रह प्राप्तिरस्तु. देवतानुग्रह सिद्धिरस्तु. ಕಲಹಪ್ರಿಯ ಬಣ್ಣದಾಂಡ ಲಡಾಯಿ ಹಂಪೊಡು ತತ್ತು ಲಡಾಯಿ ಹಂಪೋತು ಆ ಲಡಾಯಿದ ಮೂಲಕ ಸತ್ಯನ ಪಿದೀಪಣತ್ತದು ಲೋಕನ ಉದ್ಧಾರ ಮನೆ ಕಂಚ ಈ ಲಡಾಯಿ ಬರ್ತನೆ ಐಟು ನಂಗೆ ವಿಜಯ್ ಬಂದಾಗ ಅಮೃತನೇ ಬರೋಡು. ಆ ಅಮೃತನ ದೇವರು ಕೊಡೋಡು ಮಾಂತ ವಿಷಯಂಟ್ಲ ಅಭಿವೃದ್ಧಿ ಆಡು. ಆ ಕ್ಷೇತ್ರಂಗ ವರ್ಪಣ ಕಂಟಕಲ್ನ ಆ ಹೆಗಡೇರ್ನ ಹಾಕೊಳ್ಳ ಇಲ್ಲಡೆ ವರ್ಪಣ ಕಂಟಕಲ್ನ ಪೂರ ದೇವರು ಪರಿಹಾರ ಅಂತದ್ದು ರಕ್ಷಣೆ ಅಂತದ್ದು ಆಕಳೇ ಮಾತ್ರ ರಕ್ಷಣೆ ಮಾಡೋದು. ನಮ್ಮ ಹಿಂದುಳನ ಆ ಮೂಲಕ ನಮ್ಮ ಧರ್ಮ ಶ್ರೇಷ್ಠ ರಕ್ಷಣೆ ಮಾಡೋ ಮೂಲಕ ಲೋಕೋದ್ಧಾರ ಪಡೆದು ಮಂಜುನಾಥ ನಮ್ಮ ಮಾಂತರ ಸೇತು ಪ್ರಾರ್ಥನೆ ಮಾಡ. ಕ್ಷೇತ್ರವನ್ನು ಅಪವಿತ್ರಗೊಳಿಸುವಂತ ವ್ಯವಸ್ಥಿತ ಷಡ್ಯಂತ್ರ ಇವತ್ತು ನಡೀತಾ ಇದೆ. ಆ ಷಡ್ಯಂತ್ರ ನಿಲ್ಲಬೇಕು. ಇದರಿಂದಾಗಿ ಸತ್ಯ ಹೊರಗೆ ಬರಬೇಕು. ಈ ಷಡ್ಯಂತ್ರವನ್ನು ರೂಪಿಸಿದಂಥ ವ್ಯಕ್ತಿಗಳು ಕೂಡ ಪ್ರಕಟವಾಗಬೇಕು. ಭಗವಂತ ಅವರಿಗೂ ಕೂಡ ಶಾಸ್ತಿಯನ್ನು ಮಾಡಬೇಕು. ಯಾಕೆ ಅಂತಂದ್ರೆ ಸನಾತನ ಧರ್ಮವನ್ನು ತುಳಿಯುವಂತಹ ಒಂದು ಪ್ರಯತ್ನ ಅಖಿಲ ಭಾರತ ಮಟ್ಟದಲ್ಲಿ ನಡೀತಾ ಇದೆ. ಕೇವಲ ತಮಿಳುನಾಡಲ್ಲಿ, ಕೇರಳದಲ್ಲಿ ಅಥವಾ ಕರ್ನಾಟಕದ ಯಾವ ಭಾಗದಲ್ಲಿ ಅಲ್ಲ, ಒಟ್ಟು ಒಂದು ಷಡ್ಯಂತ್ರ. ಅದು ನಾವು ಕೇವಲ ದೇಶದ ಒಳಗಿನ ಶಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೊರಗಿನ ಶಕ್ತಿಗಳು, ಅನ್ಯ ಶಕ್ತಿಗಳು ಸೇರಿ ಇಡೀ ಹಿಂದೂ ಸಮಾಜವನ್ನ, ಸನಾತನ ಧರ್ಮವನ್ನ ತುಳಿಯುವಂತ ಪ್ರಯತ್ನ ಮಾಡಿದ್ದಾರೆ. ಕುಡ್ಲದ ವೆನ್ನಾಕ್ ಸರ್ಕಾರಿ ಆಸ್ಪತ್ರೆಡು ಸೀಕದಕ್ಲಿನ ಒಂಜಿ ಕಡೆ ಹಿಡಿದು ಬೊಕ್ಕೊಂಜಿ ಕಡೆಗೆ ಸುಲಭವಾದ ಕೊನೊಪುನ ಪುದರ್ಪೋಯಿ ಬಗ್ಗಿ ಸೇವೆ ಇತ್ತೆಪ್ಪಿರ ಶುರು ಆತಂಡು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಅರನ ಅನುದಾನಡು ಒಂದೇನು ಕೊರ್ಪಾದೀರು. ಕುಡ್ಲಡು ಪುದರ್ಪೋಯಿ ವೆನ್ನಾಕ್ ಸರ್ಕಾರಿ ಆಸ್ಪತ್ರೆಡು ಹುಷಾರಿ ಜಂದನಕ್ಲಿನ ಒಂಜಿ ಕಡೆ ಹಿಡಿದು ನನೊಂಜಿ ಕಡೆಗೆ ಸುಲಭವಾದ ಲೆತ್ತೊಂದು ಪೋಯರೆ ಬಗ್ಗಿ ಸೇವೆ ಶುರು ಮಾಡ್ತದಂಡು. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ವೆನ್ಲಾಕ್ ಆಸ್ಪತ್ರೆಗೆ ಶಾಸಕರನ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದ್ದು ಆಂಬ್ಯುಲೆನ್ಸ್ ಬಗ್ಗಿ ಕೊಡ್ತೇರೆ. ಒಂದು ಹುಷಾರಿ ಜಂದನಕ್ಲಿನ ಒಂಜಿ ಕಟ್ಟೋನೊಡ್ದು ನನೊಂಜಿ ಕಟ್ಟೋಣಗು ಪೋಯರೆ ಭಾರಿ ಸಹಾಯ ಆಪುಂಡು. ಹೊಸ ಕಟ್ಟೋನಡು ಆಪರೇಷನ್ ಆದು 2 ದಿನ ಆಯಿ ಬೊಕ್ಕ ಪರ ಕಟ್ಟೋಣಗು ರೋಗಿಲಿನ ಜಾಗೆ ಬದಲ್ಪೋಯರು.
ಅಪಗ ಎಕ್ಸ್ರೇ ಸಿಟಿ ಸ್ಕ್ಯಾನ್ MRI ಸ್ಕ್ಯಾನ್ಗೆ ರೋಗಿಲಿನ ಕೊನೆರೆ ಈ ಬಗ್ಗೆ ಭಾರಿ ಸಹಾಯ ಮಲ್ಕೊಂಡು ರಾಜ್ಯಡು ಒಂದುವೇ ಸುರೂತ ಸರ್ತಿ ಸರ್ಕಾರಿ ಆಸ್ಪತ್ರೆಗೆ ಬಗ್ಗಿ ಸೌಕರ್ಯ ತಿಕ್ಕದಂಡು ಆಸ್ಪತ್ರೆದ ಜಿಲ್ಲಾ ಶಸ್ತ್ರಚಿಕಿತ್ಸದ ಡಾಕ್ಟರ್ ನಕಲು ಅಧೀಕ್ಷಕರು ಆಸ್ಪತ್ರೆದ ಸಿಬ್ಬಂದಿಲು ಐವನ್ ಡಿಸೋಜರಿಗೆ ಸೊಲ್ಮೆ ಸಂದಾದಿರು ಈ ವ್ಯವಸ್ಥೆ ರೋಗಿಲಿಗೆ ಭಾರಿ ಸಹಾಯ ಆಪಣುಂದು ಸಾರ್ವಜನಿಕರ್ಲ ಅಭಿಪ್ರಾಯ ಪಟ್ಟೊಂದಿರು ಜನಕ್ಕಳು ಸೈಪುನೆಟ್ 51% ಜನ ಸಾಂಕ್ರಾಮಿಕ ಅತ್ತಾಂದಿ ಸೀಕ್ಲಿಡ್ದು ಜೀವ ಕಳೆವನು ಇருந்து ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಪಂತೇರು ಕುಡ್ಲದ ಕದ್ರ ಡಿಂಕಿ ಡೈನ್ ಹೋಟೆಲ್ದ ಪಿದಾಯಿಡ್ ನಡತನ ಸಾಂಕ್ರಾಮಿಕ ಅತ್ತಾಂದಿ ಸೀಕ್ಲಿನ ಬಗೆಟ್ ಬೊಕ್ಕ ಬಂಜತನ ಜಾಗೃತಿ ಶಿಬಿರನು ಉದಿಪನ ಮಲ್ತದ ಆರುಪಾತಿರಿಯರು ನೋವಾ ಫರ್ಟಿಲಿಟಿ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಕುಡ್ಲಬೊಕ್ಕ ಹೋಟೆಲ್ ಡಿಂಕಿ ಡೈನ್ ಜೊತೆ ಸೇರಿಗಿಡು ವೈದ್ಯರ್ನ ದಿನಾಚರಣೆ ಬೊಕ್ಕ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೊಡು ಸಾಂಕ್ರಾಮಿಕ ಅತ್ತಂದಿನ ಸೀಕ್ಲಿನ ಬಗೆಟ್ ಆರೋಗ್ಯ ಜಾಗೃತಿ ಮಾಹಿತಿ ಬೊಕ್ಕ ಬಂಜತನ ನಿವಾರಣಾ ಸಲಹಾ ಶಿಬಿರ ಕುಡ್ಲಕದ್ರದ ಹೋಟೆಲ್ ಡಿಂಕಿ ಡೈನ್ದ ಕೈತಲ ಐತಾರ ಆಟ್ರೆ ಮಲ್ತಿದ್ದೇವೆ ಕುಟುಂಬ ವೈದ್ಯರ್ನ ಸಂಘ ಕುಡ್ಲಬೊಕ್ಕ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು ಗುರುಕಾರ್ ಮಿಡೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಶಿಬಿರ ಉದೀಪನ ಮಲ್ತೇರು 51% ಜನ ಸೈಪುನವು ಸಾಂಕ್ರಾಮಿಕ ಅತ್ತಂದಿ ಸೀಕ್ಲಿಡ್ದು ನೆತ್ತಿರದ ಒತ್ತಡ ಮಧುಮೇಹ ಇಂಚಿತ್ತಿ ಸೀಕ್ಲು ನಮ್ಮ ಜನಕ್ಲಿಗೆ ಉಪದ್ರ ಕೊರೊಂದುಂಡು ನಮ್ಮವಳು ಉಪ್ಪುನಾತ್ ಮಧುಮೇಹ ಬೊಕ್ಕ ಓಲ್ಲ ಇಜ್ಜಿ ಪಾಕ ಜನಕ್ಲಿನ ಒಂದು ಕೆರೊಂದುಂಡು ಈ ಬಗೆಟ್ ನಮ್ಮ ಜಾಗೃತಿ ಉಪ್ಪುಡು ಒಂದು ಪಂಡಿರು 100 ಗಂಟೆದಾತು ಪೊರ್ತು ಭರತನಾಟ್ಯ ಮಲ್ತದು ದಾಖಲೆ ಮಲ್ತನ ರೆಮೊನೋ ಅವಾರ್ಡ್ ಪಿರೇರ ಬೊಕ್ಕ ಡಾಕ್ಟರ್ BC ರಾಯ್ ಪ್ರಶಸ್ತಿ ಪಡೆದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರಿಗೆ ಸಮ್ಮಾನದ ಮರ್ಯಾದೆ ಬಂತೇರು ಮಂಗಳೂರು ನೋವಾ IVF ಫರ್ಟಿಲಿಟಿ ಹಿರಿಯ ವೈದ್ಯರು ಡಾಕ್ಟರ್ ಶವೀಜ್ ಫೈಜಿ ಶಿಬಿರುಡು ಮಾಹಿತಿ ಕುರಿದು ಬಂಜಿನಾಲ್ ಆವಂದನ ಬಗೆಟ್ ಸುರುತ ಹಂತೊಡೆ ಡಾಕ್ಟರ್ ನಡೆ ಪೋಂಡ ಪರಿಹಾರ ಸುಲಭ ಆಪಣೊಂದು ಪಂಡಿರು ಭಾರತೀಯ ವೈದ್ಯರ್ನ ಸಂಘದ ದುಂಬದ ಗುರುಕಾರ್ಯರು ಡಾಕ್ಟರ್ GK ಭಟ್ ಸಂಕಬಿತ್ಲು ಸಂಘಟಕರು ದಯಾನಂದ ಕತ್ತಲ್ ಸಾರ್ ಡಿಂಕಿ ಡೈನ್ ಹೋಟೆಲ್ ಯಜಮಾನಿರ ಸ್ವರ್ಣ ಸುಂದರ ಪುದರ್ಪೋಯಿ ರೇಡಿಯೋಲಜಿಸ್ಟ್ ಡಾಕ್ಟರ್ ಪ್ರವೀಣ್ ಆಚಾರ್ ನೋವಾ IVF ಮಾರ್ಕೆಟಿಂಗ್ ಮ್ಯಾನೇಜರ್ ಮಂಜುನಾಥ ಬೊಕ್ಕ ಹರ್ಷಪವ ಕುಲಾಲ ಕುಂಬಾರ ಮಹಿಳಾ ಒಕ್ಕೂಟದ ಬಬಿತಾ ಮಮತಾ ಬೊಕ್ಕ ಕೂಟದಕ್ಲು ಪಡಿಲು ವೀರನಗರದ ನವಕೀರ್ತಿ ಯುವಕ ಮಂಡಲದ ಚರಣ್ ನವಜ್ಯೋತಿ ಮಹಿಳಾ ಮಂಡಲದ ಗುರುಕಾರ್ದಿ ವಿದ್ಯಾವತಿ ಕುಡ್ಲದ ಕನ್ನಡ ಕಟ್ಟೆದ ಸುರೇಶ್ ಆಚಾರ್ಯ ಮಹಾಬಲ ಮಾಸ್ಟರ್ ಕುಲಾಲ ಯುವ ವೇದಿಕೆದ ಸುಕುಮಾರ್ ಬಂಟ್ವಾಳ ಅನಿಲ್ ದಾಸ್ ಜಯಂತ್ ಸಂಕೋಲಿಗೆ ನವೀನ್ ಮಂಜಲ್ ಕಾರ್ಯಕ್ರಮಟ್ಟು ಪಾಲ್ದೆ ತುಂಡಿರು ಇನ್ಫರ್ಟಿಲಿಟಿಯ ಜೊತೆಗೆ ಇರುವುದೇ ಅಸಾಂಕ್ರಾಮಿಕ ಕಾಯಿಲೆಗಳು ಯಾವುದು ಡಯಾಬಿಟಿಸ್ ಆ್ಯಂಡ್ ಹೈಪರ್ಟೆನ್ಷನ್ ಇಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್ ಫಾರ್ ದ ಇನ್ಫರ್ಟಿಲಿಟಿ ಅಂತ ನವೀನ್ ಕುಲಾಲ್ರು ಹೇಳಿ ಈ ಕಾರ್ಯಕ್ರಮದಲ್ಲಿ ಇದನ್ನು ಜೋಡಿಸ್ಕೊಳ್ಳಿಕ್ಕೆ ನನಗೆ ಹೇಳಿದವರು ನವೀನ್ ಕುಲಾಲ್ರು. ಹಾಗಾಗಿ ಡಾಕ್ಟರ್ ನವೀನ್ ಕುಲಾಲ್ ಸದ್ದಿಲ್ಲದೆ ಕೆಲಸ ಮಾಡೋರು. ನಾವು ಕೆಲಸ ಮಾಡ್ತಾ ಸಮಾಜಮುಖಿಯಾಗಿ ಹೆಚ್ಚು ತೋರಿಸ್ಕೊಂಡ್ರೆ ನವೀನ್ ಕುಲಾಲ್ ಕೆಲಸ ಮಾಡ್ತಾರೆ, ಅದು ಎಲ್ಲೂ ತೋರಿಸ್ಕೊಳ್ಳೋದು ಕಡಿಮೆ. ಅವರು ಅದರ ಹಿಂದೆ ಏನು ಬೇಕು ಅದನ್ನು ಮಾಡಿಕೊಳ್ಳೋ ಒಬ್ಬ ಆತ್ಮೀಯ ಮಿತ್ರ, ಕಾಲೇಜ್ ದಿನಗಳಿಂದ ನನ್ನ ಹಿರಿಯ ಒಡನಾಡಿಯವರು, ಮತ್ತು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಒಬ್ಬ ಅಡ್ವೈಸರ್ ಸಹ. ಹಾಗಾಗಿ ಡಾಕ್ಟರ್ ನವೀನ್ ಕುಲಾಲ್ ಅವರು ಸಂಪನ್ಮೂಲ ವ್ಯಕ್ತಿ ಸಹ. ಕೋವಿಡ್ ಸಮಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಅವರು ಕೋವಿಡ್ ಮತ್ತು ಮಲೇರಿಯಾ ಮತ್ತು ಡೆಂಗು ಈ 3 ಕಾಯಿಲೆ ಬಂದಾಗ ಸರ್ಕಾರ ಏನಾದರೂ ಕೇಳೋದಿದ್ರೆ ನವೀನ್ ಕುಲಾಲ್ ಹತ್ರ. ನಮ್ಮಲ್ಲೀಗ ಸಂಭವಿಸ್ತಿರುವ 61% ಡೆತ್ ಸಾವುಗಳು ಏನಾಗ್ತಾ ಇದೆ ಅದು ಅಸಾಂಕ್ರಾಮಿಕ ರೋಗಗಳಿಂದ ಆಗ್ತಾ ಇರೋದು. ಮುಖ್ಯವಾಗಿ ನಮ್ಮ ಜನರನ್ನು ಬಾಧಿಸ್ತಾ ಇರೋದು ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್. ಅದು ಬಿಟ್ಟರೆ ನೆಕ್ಸ್ಟ್ ನಾವು ವಿ ಆರ್ ಬಿಕಮಿಂಗ್ ಎ ಕ್ಯಾಪಿಟಲ್, ಅಂದರೆ ನಾವು ಮಧುಮೇಹದ ರಾಜಧಾನಿ ಆಗ್ತಾ ಇದ್ದೀವಿ ಇಡೀ ಜಗತ್ತಲ್ಲೇ. ನಮ್ಮಲ್ಲಿರುವಷ್ಟು ಮಧುಮೇಹ ಹೆಚ್ಚಿನಂಶ ಇಡೀ ಜಗತ್ತಲ್ಲೇ ಎಲ್ಲೂ ಇಲ್ಲ. ಅದು ಬಿಟ್ಟರೆ ಮತ್ತು ಕ್ಯಾನ್ಸರ್ಗಳು. ಸೊ ಮೂರು ಕ್ಯಾನ್ಸರ್ಗಳು ನಮ್ಮಲ್ಲಿ ಸಾಕಷ್ಟು ಜನರನ್ನು ಕೊಲ್ತಾ ಇದೆ. ಇತ್ತೀಚೆಗೆ ಭಾರತ ದೇಶದಲ್ಲಿ ತುಂಬ ಮಾನಸಿಕ ಒತ್ತಡ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಮಾನಸಿಕ ಒತ್ತಡ ಅಂತ ಹೇಳಿದರೆ ರೋಡಲ್ಲಿ ಯಾರಾದರೂ ಏನೋ ಈ ಕಸದ ತೊಟ್ಟಿಯಿಂದ ತೆಗೆದು ತಿಂತಾ ಇದ್ದರೆ ಅವನು ಮಾನಸಿಕ ರೋಗಿ ಅಂತ ಹೇಳುವ ಒಂದು ಮನಸ್ಥಿತಿಯಲ್ಲಿ ನಾವಿದೆ. ನೋವಾ IVF ಆ್ಯಕ್ಚುಲಿ ಒಂದು ಫರ್ಟಿಲಿಟಿ ಕ್ಲಿನಿಕ್ ಇದೆ. ಫರ್ಟಿಲಿಟಿ ಕ್ಲಿನಿಕ್ ಅಂದರೆ IVF ಕ್ಲಿನಿಕ್ ಮಾತ್ರ ಅಲ್ಲ, ಇಟ್ಸ್ ಅ ಫರ್ಟಿಲಿಟಿ ಕ್ಲಿನಿಕ್. ಸೊ ಯಾವ ದಂಪತಿಗಳಿಗೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ತಾ ಉಂಟು ಆ ಥರದ್ದು ಕಪಲ್ಸ್ಗೆ ಮಾತ್ರ ನಾವು ನೋಡೋದು. ಇಟ್ ಈಸ್ ನಾಟ್ ಲೈಕ್ ಅ ಜನರಲ್ ಗೈನಕಾಲಜಿ ಕ್ಲಿನಿಕ್. ಜನರಲ್ ಗೈನಕಾಲಜಿ ಕ್ಲಿನಿಕಲ್ಲಿ ನಾವು ಎಲ್ಲ ಥಿಂಗ್ಸ್ ಮಾಡ್ತೇವೆ. ಡೆಲಿವರಿ, ಸಿಸೇರಿಯನ್ ಮತ್ತು ಹಿಸ್ಟೆಕ್ಟಮಿ, ಗರ್ಭಕೋಶದ್ದು ಆಪ್ರೇಷನ್. ಇಲ್ಲಿ ಈ ಫರ್ಟಿಲಿಟಿ ಕ್ಲಿನಿಕ್ನಲ್ಲಿ ನಾವು ಜಸ್ಟ್ ಫರ್ಟಿಲಿಟಿ ಬಗ್ಗೆ ಲೈಕ್ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರಿಗೆ ಕನ್ಸೀವ್ ಆಗಲಿಲ್ಲ ಅವ್ರಿಗೆ ಮಾತ್ರ ನಾವು ಕನ್ಸಲ್ಟ್ ಮಾಡೋದು. ಇವಾಗ ಮ್ಯಾಂಗ್ಳೂರಲ್ಲಿ ನಮಗೆ ಇಲ್ಲಿ ಬಂದು ಒಂದು 5 years ಆಗಿದೆ ಆಲ್ಮೋಸ್ಟ್. ವಿ ಸ್ಟಾರ್ಟೆಡ್ ಇನ್ 2020-21.
ಸೊ ಆಲ್ಮೋಸ್ಟ್ 5 years ಆಗಿದೆ. ವಿ ಹ್ಯಾವ್ ಸೀನ್ ಲಾಟ್ ಆಫ್ ಪೇಷಂಟ್ಸ್, ಈವನ್ ಡಯಾಬಿಟೀಸ್ ಆಗಲಿ, BP ಆಗಲಿ, ವಾಟ್ ಎವರ್ ಕ್ಯಾನ್ಸರ್ ಆಗಲಿ, ಬೇಗ ಡಿಟೆಕ್ಟ್ ಆದರೆ, ಬೇಗ ನಮಗೆ ಗೊತ್ತಿದ್ದರೆ ಅದರ ಸೊಲ್ಯೂಷನ್ ಪರಿಹಾರ ಈಸಿ ಇರ್ತದೆ. ಕೂಡಲೇ ಉರುವ ಚಿಲಿಂಬಿಡುಪುನ ಅರಸು ಎಂಟರ್ಪ್ರೈಸಸ್ದ ಅದೃಷ್ಟ ಯೋಜನೆ ಒಂಜಿತ 11ನೇ ತಿಂಗಳದ ಅದೃಷ್ಟ ಚೀಟ್ ದೀಪನ ಕಾರ್ಯಕ್ರಮ ನಡೆತಂಡೆ. ದ್ರವಿತ ಕುಂದರ್ ಬೊಕ ರಾಜ್ ಕಿರಣ್ ಬಂಪರ್ದ ಅದೃಷ್ಟದ ಕ್ಲಾದು ಮೂಡ್ದ್ವೈದೇರು. ಕುಡ್ಲದ ಉರುವ ಚಿಲಿಂಬಿದ ಅರಸು ಎಂಟರ್ಪ್ರೈಸಸ್ ದಕ್ಲು ಅದೃಷ್ಟ ಯೋಜನೆ ಪಾಡೊಂದು ಪ್ರತಿಯೊಂದು ತಿಂಗಳದ 14ನೇ ತಾರೀಕಿಗೆ ಮೆಗಾ ಲಕ್ಕಿ ಸ್ಕೀಮ್ದ ಅದೃಷ್ಟ ಚೀಟ್ ದಿಪ್ಪನ ಕಾರ್ಯಕ್ರಮ ನಡಪವನ್ನು ಬೈದಿರು. ಈ ಸರ್ತಿ ಸೀಸನ್ ಒಂಜಿತ 11ನೇ ಡ್ರಾ ಸಂಸ್ಥದ ಆಫೀಸ್ ನಡೆತಂದೆ. ಬಂಪರ್ 1 ಲಕ್ಷ ರೂಪಾಯಿ ಬಿಲೆತ ಬೊಕ 75,000 ರೂಪಾಯಿ ಬಿಲೆತ ಬಂಗಾರ ಅದೃಷ್ಟ 11030 ನಂಬರದ ದ್ರವಿತ ಕುಂದರ್ ಬೊಕ 2034 ನಂಬರದ ರಾಜ್ ಕಿರಣ್ ಮುಕ್ಲೆಗೆ ಸಂದದುಂಡು. ಸರ್ಪ್ರೈಸ್ ಇನಾಮನು 20 ದೆತೊಂಡೇರು. ವಾಷಿಂಗ್ ಮಿಷಿನ್ 1944 ನಂಬರದ ಸ್ಪರ್ಶ ಶೆಟ್ಟಿ ಬೊಕ ಟಿವಿ 1501 ನಂಬರದ ಶ್ರೇಯಾ ಶೆಟ್ಟಿ ಮುಕ್ಲೆಗೆ ಬೋತುಂಡು. ಮಲ್ಲಬಿನ್ನೆರಾದು ಇಲ್ಲದ ಮನಸ್ಸು ಹೋಟೆಲ್ದ ದಯಾನಂದ ಶೆಟ್ಟಿ ಇತ್ತದು ಎಡ್ಡೆಪ್ಪು ಬೈಕೀರು. ಅರಸು ಎಂಟರ್ಪ್ರೈಸಸ್ದ ಯಜಮಾನಿರು ಮನೋಜ್ ಅರಸು ಬೊಕ್ಕ ರಾಮಚಂದ್ರ ಸಾಲ್ಯನ್ ಕೊಟ್ಟಾರ ಬೊಕ್ಕ ಪಾಕ ಜನ ಗಿರಾಕಿಲು ಈ ಪೊರ್ತುಡಿತ್ತೇರು. ಪರ್ಬಲು ಗೊಂದಲದ ವಾತಾವರಣ ನಡೆತಂದುಂಡು. ಗುರುಕುಲು ಸ್ವಾಮೀಜಿಲು ಈ ಬಗೆಟ್ ಸರಿಯಾಯಿನ ಮಾರ್ಗದರ್ಶನ ಕೊರಡೊಂದು ಪದ್ಮರಾಜ್ ಆರ್ ಪೂಜಾರಿ ಪಂತೇರು. ತೊಕ್ಕುಡ್ದ 25ನೇ ವರ್ಷದ ಮಸರುಡಿಕೆ ಉಚ್ಚೇದ ಸಭಾಲೀಸನು ಉದಿಪನ ಮಲ್ತದಾರು ಪಾತೇರಿರು. ಉಳ್ಳ್ಯಾಲ ತಾಲೂಕು ತೊಕ್ಕೊಟ್ಟು ಭಟ್ ನಗರದ ಶ್ರೀ ಜೈವೀರ ಮಾರುತಿ ವ್ಯಾಯಾಮ ಶಾಲೆ 75ನೇ ವರ್ಷದ ಅಮೃತ ಮಹೋತ್ಸವದ ಗೌಜಿಡಿತಿದ್ದು ಶನಿವಾರ 25ನೇ ವರ್ಷದ ಮಸರುಡಿಕೆ ಉಚ್ಚೆಯ ಭಾರಿ ಗೌಜಿಡ್ நடத்தது. ಸಭಾಲೀಸಡು ವ್ಯಾಯಾಮ ಶಾಲೆದ ಕಾರ್ಯಂತಿರು ಶಿವರಾಮ್ ಪಿ ಮಾತ್ರೆಲ್ನ ಎದುಕೊಂದು ಪಾತಿರ್ದು 1950 ಭಾರಿ ಕಷ್ಟುಡು ತಾಪನೆ ಆಯ್ನ ವ್ಯಾಯಾಮ ಶಾಲೆ 1950 ಮಸರುಡಿಕೆ ಉಚ್ಚೆಯ ಶುರು ಮಾಡ್ತದೆ. ಒಂದೆಟ್ಟು ಕಲ್ಪನಗಳಿಗೆ ವರ್ಷಕ್ಕೆ 250 ರೂಪಾಯಿ ಮಾತ್ರ ದೆತನೊಂದುಂಡು ಪಂಡೇರು. ಮೆಸ್ಕಾಂ ಅಧಿಕಾರಿ ಉಮೇಶ್ ಗಟ್ಟಿ ಗುರ್ಕಾರ್ಮೇಡ್ ಕುದ್ರೋಡಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಪಣವದ ಗುರ್ಕಾರಿರು ಪದ್ಮರಾಜ್ ಆರ್ ಪೂಜಾರಿ ಕಾರ್ಯಕ್ರಮ ಉದಿಪನ ಮಲ್ತೇರು. ಪದ್ಮರಾಜ್ ಪಾತಿರ್ದು ಪರ್ಬುಲು ಗೊಂದಲದ ವಾತಾವರಣ ನಡೆತೊಂದುಂಡು. ಅತ್ತವರ ಉಡಿಪುಡು ಸೆಪ್ಟೆಂಬರ್ ತೊಕ್ಕೊಟುಡೀನಿ ದಾಯಗಿಂಚ ಗುರುಕುಲು ಸ್ವಾಮೀಜಿಲು ಸರಿಯಾಯಿನ ಮಾರ್ಗದರ್ಶನ ಕೊರಡು ನನ್ನ ಮಿತ್ತ ಗೊಂದಲ ಆವಂದನಂಚ ಪರ್ಬ ನಡಪಡಂದು ಪಂಡೇರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರಿರು ಚಿತ್ತರಂಜನ್ ಬೋಳಾರ ಪಾತಿರ್ದು ಮಸರುಡಿಕೆ ಉಚ್ಚೆಯ ವ್ಯಾಯಾಮ ಶಾಲದಕ್ಲೆಗ್ ಶಕ್ತಿ ಪ್ರದರ್ಶನ ಮಲ್ಪೆರ ಒಂಜಿ ವೇದಿಕೆ ಆದುಂಡು. ಕಲ್ಪನಕ್ಲೆಗ್ ಪ್ರತಿಭೆ ಪ್ರದರ್ಶನದ ಉತ್ಸವ ಆದುಂಡು ಎಂದು ಪಂಡಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆತನ ಮಾರುತಿ ಯುವಕ ಮಂಡಲ, ರಾಷ್ಟ್ರೀಯ ಬಾಲ ಪುರಸ್ಕಾರ ಪಡೆತನ ಕುಮಾರಿ ಸಿಂಧೂರ ಬೊಕ ಕರಾಟೆ ಕುಸ್ತಿದ ಸಾಧಕೆ ಮಾಸ್ಟರ್ ಪ್ರತೀಕ್ ಉಳ್ಳಾಲ ಮುಕ್ಲೆಗ್ ಸಮ್ಮಾನದ ಮರ್ಯಾದೆ ಮಂತೇರೆ. ರಾಜ್ಯ ವಿಧಾನಸಭೆದ ಸ್ಪೀಕರ್ UT ಖಾದರ್ ಫರೀದೇರ್ನ ಅಣ್ಣನ ಮಗೆ ಇಫ್ತಿಕರ್ ಖಾದರ್, ರಂಗಕರ್ಮಿ ಕರುಣಾಕರ ಶೆಟ್ಟಿ ಪಣಿಯೂರು ಗುತ್ತು, ಎನಪಯ ಬರವು ಸಂಸ್ಥೆಯ ಪ್ರಿನ್ಸಿಪಾಲ್ ಡಾಕ್ಟರ್ ಜೀವನ್ ರಾಜ್,
ರಾಷ್ಟ್ರೀಯ ಮಟ್ಟದ ಗೊಬ್ಬುದಾರು ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಬೇಬಿ ಕುಂದರ್, ಉಳ್ಳಾಲ ನಗರಸಭೆ ಗುರುಕಾರ್ತಿ ಶಶಿಕಲಾ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಗುತ್ತಿಗೆದಾರರ ಫೆಡರೇಷನ್ ಗುರುಕಾರ್ಯರು ಜನಾರ್ದನ ಕುತ್ತಾರ್, ಧನಲಕ್ಷ್ಮಿ ಅಸೋಸಿಯೇಟ್ಸ್ ಪಂಪ್ವೆಲ್ದ ಯಜಮಾನಿ ಗಣೇಶ್ ಕೊಲ್ಯ, ಉಳ್ಳಾಲ ಮಂಡಲದ ಬಿಜೆಪಿ ಗುರುಕಾರ್ಯರು ಜಗದೀಶ್ ಆಳ್ವ, ಉಳ್ಳಾಲ ಭಗವತಿ ಕ್ಷೇತ್ರದ ಉಮೇಶ್ ಬೆಂಜನಪದವು ಮಲ್ಲಬಿನಿರಾದ್ ಲೇಸನ ಪೊರ್ಲು ಮಲ್ತು ಕೊರಿಯರು. ಶ್ರೀಜೈ ವೀರ ಮಾರುತಿ ವ್ಯಾಯಾಮ ಶಾಲೆದ ಗುರುಕಾರ್ಯರು ಬೊಕ್ಕ ಪದಾಧಿಕಾರಿಗಳು ಈ ಪೊರ್ತುಡಿತ್ತರು. ಮಸರುಡಿಕೆ ಉಚ್ಚೇದ ಶೋಭಾಯಾತ್ರೆ ವ್ಯಾಯಾಮ ಶಾಲೆದು ಪಿದರ್ದು ಗೌಜಿಡು ನಡತಂದು 1950ನೇ ಇಸ್ವಿಡ್ ತೊಕ್ಕೊಡ್ದ ಜವನಿಯರಿಗೆ ವ್ಯಾಯಾಮ ಕಲ್ಪೋಡ್ ಪಂಪಿನ ಒಂಜಿ ಉದ್ದೇಶಡ್ ಅಪಗದ ಒಂಜಿ ನವ ಯುವಕರು ಸೇರ್ದು ಶ್ರೀ ಜೈ ವೀರ ಮಾರುತಿ ವ್ಯಾಯಾಮ ಶಾಲೆ ಪಂಪಿನ ಒಂಜಿ ಶಾಲೆಯನ್ನು ಕಟ್ಟಿಯರು. ಸೊ ಐತೊಟ್ಟಿಗೆ ವ್ಯಾಯಾಮ ಶಾಲೆ ಕುಸ್ತಿ, ಕಬಡ್ಡಿ, ದೇಹದ್ರಾಡ್ಯ ಬೊಕ್ಕ ಇನ್ನಿತರ ಮಸ್ತ್ ಚಟುವಟಿಕೆలు ನಡ್ಕೊಂಡು ಬರ್ತಂಡು. ಒಂದು ವಿಶೇಷತೆ ದಾದ ಪಂಡ ಎಂಗ್ಲ ವ್ಯಾಯಾಮ ಶಾಲೆಡು ಎಂಗ್ಲ ಮುಖ್ಯ ಉದ್ದೇಶ ಜೋಕ್ಲೆಗೆ ವ್ಯಾಯಾಮ ಕೊರ್ಪುನ ಅಂಚಿನ ವ್ಯಾಯಾಮ ಕಲ್ಪೋಡ್ ಪನ್ಪಿನ ಒಂಜಿ ಉದ್ದೇಶ ಎಂಗ್ಲ ಎಂಚ ಕಲ್ಪವನ್ನುಲ್ಲ ಪಂಡ ವಿದ್ಯಾರ್ಥಿಗಳಿಗೆ ವರ್ಷಗೂ ಖಾಲಿ 250 ರೂಪಾಯಿ ಫೀಸ್ ಇಡೀ ವರ್ಷಗೂ. ಕೃಷ್ಣ ಜನ್ಮಾಷ್ಟಮಿ ನಂಗೆ ಮಾತೆಲ್ಲ ಗೊತ್ತುಂಡು. ನಮ್ಮ ಬಾರಿ ಒಂಜಿ ನಮ್ಮ ಶ್ರದ್ಧಾ ಭಕ್ತಿಡಿ ಈ ಕಾರ್ಯಕ್ರಮವನ್ನು ನಮ್ಮ ಆಚರಣೆ ಮಲ್ಪುವ ನಮ್ಮ ಒಂಜಿ ಪರ್ಬ ಅಂಡ ಒಂಜಿ ಒಂತೆ ಮನಸ್ಸಿಗೆ ಎಂಕ ಖೇದ ಉಂಡು. ದಯಕ ಪಂಡ ಇನಿ ನಮ್ಮ ಪರ್ಬಲು ಬಹುಶಃ ನಂಗೆ ಒಂಜಿ ಗೊಂದಲದ ವಾತಾವರಣ ನಮ್ಮ ಉಲ್ಲ ದಯಕ ಪಂಡ ಇನಿ ಅಷ್ಟಮಿನ ನಮ್ಮ ಎಪಲ ಇನಿ ನಮ್ಮ ಆಚರಣೆ ಮಲ್ಪುಂಡು ನಮ್ಮ ಮಲ್ತೊಂದುಲ್ಲ ಕೋಡೆ ಕೃಷ್ಣ ಜನ್ಮಾಷ್ಟಮಿ ಅದು ಇನಿ ಮೊಸರು ಕುಡಿಕೆ ಕಾರ್ಯಕ್ರಮಲು ಅಂಡ ಕೆಲವು ಕೋಟಿ ಒಂದೇನೆ ಸೆಪ್ಟೆಂಬರ್ ತಿಂಗಳು ಆಚರಣೆ ಮಲ್ತೊಂದುಲ್ಲೇರು ಒಂದು ದಾಯ ಇಂಚ ಒಂದುಂಡು ಪಂಡ ನಮ್ಮ ಹಿಂದೂ ಧರ್ಮಡು ನಮ್ಮ ಪರ್ಬಲೇನು ಭಾರಿ ನಮ್ಮ ಶ್ರದ್ಧಾ ಭಕ್ತಿ ಪೂರ್ವಕವಾದ ನಮ್ಮ ಆಚರಣೆ ಮಲ್ತೊಂದು ಪುನಗ ಈ ಗೊಂದಲಲು ಇಂಚಿನ ಬರ್ರೆ ಬಲ್ಲಿ ಪನ್ಪುನ ನಮ್ಮ ಸಮಾಜದ ಧರ್ಮ ಗುರುಕುನಗಲುಲ್ಲೇರೆ ಸ್ವಾಮೀಜಿ ನಗಲುಲ್ಲೇರೆ ಮಗಳು ನೆತ್ತ ಬಗ್ಗೆ ಒಂಜಿ ವಿಶೇಷ ಕಾಳಜಿ ತೆತ್ತಂದು ದುಂಬಗ ಇಂಚ ಆವನ್ ಲೆಕ್ಕ ಮಲ್ತೆ ನೆಕ್ ಸೂಕ್ತ ಮಾರ್ಗದರ್ಶನ ಕೊರಂಡ ಎಡ್ಡೆ ಪನ್ಪುನಂಚಿನ ಒಂಜಿ ಪಾತ್ರವನ್ನು ಯಾನ ಮೂಲು ಪಂಡ್ರೆ ಇಚ್ಛಿಸ ಒಂದುಲ್ಲ. ಮೊಸರು ಕುಡಿಕೆದ ಮೂಲಕ ವ್ಯಾಯಾಮ ಶಾಲೆದಕಲು ಆಕಲ ಶಕ್ತಿ ಪ್ರದರ್ಶನ ಮನ್ಪೇರ್ಲ ಒಂಜಿ ವೇದಿಕೆ ಅಂತ ಬರೋಲಿ. ಈ ವ್ಯಾಯಾಮ ಶಾಲೆದಕಲು ಈ ಮತ್ತೊಂದಂಚಿನ ಈ ಕೆಲಸದ ಮೂಲಕ ಅಕ್ಲೆಗೆ ಒಂಜಿ ಸಾಂಸ್ಕೃತಿಕವಾದ ಸಾಮಾಜಿಕವಾದ ಅಕ್ಲನ ಪ್ರದರ್ಶನ ದಯಪಂಡ ವ್ಯಾಯಾಮ ಶಾಲೆಡು ಬೇತೆ ಬೇತೆ ರೀತಿಡು ಇನಿ ಪ್ರೈಸ್ ಸ್ಪರ್ಧೆಡು ಬಡೆಂಡಲ್ಲ ನೃತ್ತ ಮೂಲಕ ಪ್ರತಿಯೊಂದು ಸದಸ್ಯರ್ಲ ಅಕಲ್ನ ಒಂಜಿ ಪ್ರತಿಭೆಯನ್ನು ಪ್ರದರ್ಶನ ಮನ್ಪೇರೆ ಈ ಮೊಸರು ಕುಡಿಕೆ ಉತ್ಸವನೇ ಅಕ್ಲೆಗೆ ಒಂಜಿ ಉತ್ಸವ ಆದುಪ್ಪುಡು. ಇಸ್ಕಾನ್ ಸಂಸ್ಥೆ ಮಾತಾ ಯುವಶಕ್ತಿలను ದುಂಬುದಿಯೊಂದು ಅನ್ನದಾನ ಸೇರಿನಂಚ ಎಡ್ಡೆಡ್ಡೆ ಕಾರ್ಯ ಮಲ್ತೊಂದುಂಡು ಡಾಕ್ಟರ್ ಎಂ ಮೋಹನ ಆಳ್ವ ಪಂತೇರು. ಇಸ್ಕಾನ್ ಕುಡ್ಲದ ನಿಲೆಟು ಶಾರದಾ ವಿದ್ಯಾಲಯಡು ನಡಪಾಯಿನ ಶ್ರೀಕೃಷ್ಣ ಜನ್ಮಾಷ್ಟಮಿದ ನಡುರಾತ್ರಿ ಮಹಾ ಅಭಿಷೇಕದ ಸಬಿಟ್ ಆರು ಪಾತೇರಿಯರು. ಕುಡ್ಲ ಇಸ್ಕಾನ್ ಸಂಸ್ಥೆದ PVS ಕಲಾಕುಂಜದ ಶ್ರೀಕೃಷ್ಣ ಬಲರಾಮ ಮಂದಿರುಡು ಶ್ರೀಕೃಷ್ಣ ಜನ್ಮಾಷ್ಟಮಿ 2 ದಿನ ನಡತಂಡು. ಶನಿವಾರ ಆಲೆಕುಡು ಬಯ್ಯಡದ ರಾತ್ರಿ ಮುಟ್ಟ ಕೊಡಿಯಾಲ ಬೈಲು ಶಾರದಾ ವಿದ್ಯಾಲಯಡು ನಡುರಾತ್ರಿದ ಮಹಾ ಅಭಿಷೇಕ ಅರ್ಚನೆ ಮಲ್ತಿತ್ತೇರು. ಬೆದ್ರದ ಆಳ್ವಾಸ್ ಬರವು ಸಂಸ್ಥೆನ ಬರವು ಕಲ್ಪನಾಗಳು ಶ್ರೀಕೃಷ್ಣ ವೈಭವ ಕಾರ್ಯಕ್ರಮ ನಡಪಾದ ಕುರಿಯರು. ಸುರೂಕು ಬಡಗು ತಿಟ್ಟಿದ ಶ್ರೀಕೃಷ್ಣ ರಾಸಲೀಲೆ ಐದು ಬೊಕ್ಕ ತೆಂಕು ತಿಟ್ಟಿದ ಶಿಶುಪಾಲೆ ಪುಟ್ಟುನ ಬೊಕ್ಕ ಶ್ರೀಕೃಷ್ಣ ದೇವಿರ ಆಯನ ಹೆಚ್ಚಿನ ಅಂಗೋಲಿನ ದೆಪ್ಪುನ ಬಗೆಟ್ ಪ್ರದರ್ಶನ ಮೂಡಿದು ಬರ್ತಂದೆ. ಸಭಾಲೀಸಿಡು ಶಾರದಾ ಬರವು ಸಂಸ್ಥೆನ ಗುರುಕಾರ್ಯ ಡಾಕ್ಟರ್ MB ಪುರಾಣಿಕ್ ಪಾತಿರ್ದೆ ಇಸ್ಕಾನ್ ಸಂಸ್ಥೆದ ಸಾಧನೆಲೆಗೆ ಮೆಚ್ಚುಗೆ ತಿರಿಪಾಯರು. ಆಳ್ವಾಸ್ ಶಿಕ್ಷಣ ಸಂಸ್ಥೆನ ಜೋಕುಲು ಮೂಜಿಗಂಟೆದಾತು ಪೊರ್ತು ಪೊರ್ಲುದ ಕಾರ್ಯಕ್ರಮ ಕೊಡ್ತೇರು. ಅಕ್ಲಿಗೆ ಬೊಕ್ಕ ಮೋಹನ ಆಳ್ವರಿಗೆ ಮೆಚ್ಚುಗೆ ತಿರಿಪಾವ ಎಂದು ಪಂಡಿರು. ಡಾಕ್ಟರ್ ಎಂ ಮೋಹನ ಆಳ್ವ ಪಾತಿರ್ದೆ ಇಸ್ಕಾನ್ ಇಡೀ ದೇಶ ಅಂತಾರಾಷ್ಟ್ರ ಮಟ್ಟೋಡು ಮಾತಾ ಯುವ ಶಕ್ತಿಯನ್ನು ದುಂಬುದಿಯೊಂದು ಕಾರ್ಯ ಮಲ್ತೊಂದು ಕುಡ್ಲಡ್ಲ ಅನ್ನದಾನ ಸೇರಿನಂಚ ಸಮಾಜ ಸೇವೆ ಮಲ್ತೊಂದುಲ್ಲೇರು. ಇಸ್ಕಾನ್ ಸಂಸ್ಥೆಗೆ ಬೊಕ್ಕ ಮಿತ್ತಿಗ್ ಆಪುನ ರಾಧಾಕೃಷ್ಣ ದೇವಸ್ಥಾನಗೂ ಇಂಕನ ಸಹಾಯ ಸಹಕಾರ ಏಪೋಗುಲ ಉಂಡು ಎಂದು ಪಂಡಿರು.
ಶಾಸಕರು ವೇದವಾಸ ಡಿ ಕಾಮತ್ ಪತೆರ್ದು ಇಸ್ಕಾನ್ ಸಂಸ್ಥೆ ಈ ಸರ್ತಿ ಗಡ್ದದ ಕಾರ್ಯಕ್ರಮ ನಡಪಾದಲು ಬರವು ಕಲ್ಪನಕ್ಲಿಗೆ ಧಾರ್ಮಿಕ ಚಿಂತನೆದ ಅಭೂತಪೂರ್ವ ಕಾರ್ಯಕ್ರಮ ಅಂದು ಮೆಚ್ಚುಗೆ ತಿಳಿಪಾಯರು. ಇಸ್ಕಾನ್ ಕುಡ್ಲ ಸಂಸ್ಥೆದ ಗುರುಕಾರ್ಯರು ಸ್ವಾಮಿ ಗುಣಕರ ರಾಮದಾಸ ಪತೆರ್ದು ಕುಡ್ಲಡ್ ಗಡ್ದಡ್ ಕಾರ್ಯಕ್ರಮ ಮಲ್ಪಡೊಂದು ಎಂಗ್ಲು ಎನ್ನದಿತ್ತ ಲೋಕುಡು ಮಲ್ಲಮಲ್ಲ ಯುದ್ಧ ಜನಕ್ಲಿಗೆ ಕಷ್ಟ ನಷ್ಟ ಆವೊಂದುಪುನ ಈ ಕಾಲುಡು ಭಗವಂತನ ವಿಶೇಷ ಆರಾಧನೆ ನಡಪುಡು ಒಂದು ಇಡೀ ಲೋಕಗೂ ಕಲ್ಯಾಣಕಾರಿ ಆಪುಣು ಒಂದು ಎಂಗಣ ನಂಬಿಕೆ ಎಂದು ಬಂದಿರು. ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಇಸ್ಕಾನ್ ಕುಳ್ಳದ ಒತ್ತು ಗುರುಕಾರ್ಯರು ಸನಂದನ ದಾಸ ಸಭಾ ಕಾರ್ಯಕ್ರಮ ಇಟ್ಟೇರು. ರಾತ್ರಿ 9 ಗಂಟೆ ಹಿಡಿದು ಬೊಕ್ಕ ನಡುರಾತ್ರಿದ ಮಹಾ ಅಭಿಷೇಕ ಶುರುವಾಂಡು ಅಕೇರಿಗೆ ನಡುರಾತ್ರಿದ ಆರತಿ ಪತ್ತದು ಭಕ್ತರಿಗೆ ಪ್ರಸಾದ ಕೊರಿಯರು. ಊರ ಪರ ಊರ ಪಾಕಜನ ಭಕ್ತರು ಇಸ್ಕಾನ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆದ ಮಹಾ ಅಭಿಷೇಕಡು ಪಾಲ್ದೆ ತೊಂಡಿರು. ರಾತ್ರಿ 9 ಗಂಟೆ ಹಿಡಿದು ಬೊಕ್ಕ ನಡುರಾತ್ರಿದ ಮಹಾ ಅಭಿಷೇಕ ಶುರುವಾಂಡು ಅಕೇರಿಗೆ ನಡುರಾತ್ರಿದ ಆರತಿ ಪತ್ತದು ಭಕ್ತರಿಗೆ ಪ್ರಸಾದ ಕೊರಿಯರು. ಊರ ಪರ ಊರ ಪಾಕಜನ ಭಕ್ತರು ಇಸ್ಕಾನ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆದ ಮಹಾ ಅಭಿಷೇಕಡು ಪಾಲ್ದೆ ತೊಂಡಿರು. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಶ್ರೀ ಕೃಷ್ಣ ಬಲರಾಮ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ ಸಮಾಜಕ್ಕೆ ಬೇಕಾದಂತಹ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇವಲ ಮಕ್ಕಳಿಗೆ ಸುಗ್ರಾಸವಾದಂತಹ ಭೋಜನವನ್ನು ಕೊಡುವುದು ಮಾತ್ರ ಅಲ್ಲದೆ ಸಂಸ್ಕಾರಕ್ಕೆ ಬೇಕಾದಂತಹ ಉತ್ತಮ ಅವಕಾಶವನ್ನು ಸಮಾಜದ ಜಾಗೃತಿಯನ್ನು ಮಾಡುವಂಥ ಕೆಲಸವನ್ನು ಇಸ್ಕಾನ್ ಸಂಸ್ಥೆ ಮಾಡ್ತಾ ಇದೆ. ಕಲುಷಿತವಾದಂತಹ ಇವತ್ತಿನ ಸಮಾಜದಲ್ಲಿ ಉತ್ತಮವಾದಂತಹ ಮುಂದಿನ ಪ್ರಜೆಗಳನ್ನು ತಯಾರು ಮಾಡಬೇಕಿದ್ರೆ ಅದಕ್ಕೆ ಬಾಲ್ಯ ಸಂಸ್ಕಾರ ಅತ್ಯಂತ ಅಗತ್ಯ. ಎಲ್ಲ ವಿಚಾರವನ್ನು ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಶ್ರೀಕೃಷ್ಣ ದೇವರನ್ನು ಮುಂದಿಟ್ಟುಕೊಂಡು ಬೇರೆ ಬೇರೆ ಕಲೆಯ ಬೇರೆ ಬೇರೆ ಶಾಸ್ತ್ರೀಯ ನೃತ್ಯದೊಟ್ಟಿಗೆ ಜೋಡಣೆ ಮಾಡಿಕೊಂಡು ಇವತ್ತು ಸುಂದರವಾಗಿ ಅವರು ಮಾಡಿ ತೋರಿಸಿದರು. ಇವತ್ತು ಇಸ್ಕಾನ್ ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನು ಮುಂದೆ ಇಟ್ಟುಕೊಂಡು ನಮ್ಮ ಇಡೀ ಜಗತ್ತಿನಲ್ಲಿ 1966ನೇ ಇಸವಿಯಲ್ಲಿ ಈ ಕ್ರಿಯೆ ಪ್ರಾರಂಭ ಆಗಿ ನಮ್ಮ ಮಂಗಳೂರಿನಲ್ಲೂ 2002ನೇ ಇಸವಿಯಿಂದ ಇವತ್ತಿನವರೆಗೆ ಆ ಕೆಲಸ ನಡೀತಾ ಹೋಗ್ತಾ ಇದೆ. ನನಗೆ ಭಾಳ ಸಂತೋಷ. ಎಲ್ಲ ಯುವಶಕ್ತಿಯನ್ನು ಮುಂದಿಟ್ಟುಕೊಂಡು ನೀವು ಮಾಡುವ ಕೆಲಸ ಮತ್ತು ಆಸ್ತಿಕರನ್ನಿಟ್ಟುಕೊಂಡು ನೀವು ಮಾಡುವ ಕೆಲಸ ಮತ್ತು ಬಹಳ ದೊಡ್ಡ ನಿಮ್ಮ ಅನ್ನದಾನದಂಥ ಬಹಳ ದೊಡ್ಡ ಕೆಲಸಗಳ ಬಗ್ಗೆ ನನಗೆ ಭಾಳ ಗೌರವವಿದೆ. ಮುಂದೆ ಆಗುವಂಥ ನಿಮ್ಮ ಹೊಸ ಟೆಂಪಲ್ನಲ್ಲೂ ಕೂಡ ನಾನು ಸಂಪೂರ್ಣ ನಿಮ್ಮೊಟ್ಟಿಗೆ ತೊಡಗಿಸಿಕೊಂಡು ನಾವು ಇರ್ತೇವೆ ಎಂಬ ಮಾತನ್ನು ಹೇಳಿಕೊಂಡು ಮಂಗಳೂರಿನ ಈ ಭಾಗದಲ್ಲಿ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿ ಬಹಳ ಅದ್ಧೂರಿಯಾಗಿ ಇಸ್ಕಾನ್ ಸಂಸ್ಥೆ ಮುಖಾಂತರ ನಡೆದಿದೆ ಅಂತ ಹೇಳುವಂಥದ್ದನ್ನು ನಾನು ಶಾಸಕನಾಗಿ ಈ ಸಂದರ್ಭದಲ್ಲಿ ಹೇಳಬೇಕು. ಸಾವಿರಾರು ಭಕ್ತಾಭಿಮಾನಿಗಳಿಗೆ ಬಹಳ ದೊಡ್ಡ ರೀತಿಯಲ್ಲಿ ಕೃಷ್ಣನ ವಿಶೇಷವಾದಂಥ ಸೇವೆ ಮಾಡುವಂಥ ಅವಕಾಶ ಇವತ್ತು ಇಸ್ಕಾನ್ ಸಂಸ್ಥೆ ಮುಖಾಂತರ ದೊರೆತಿದೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸ್ಪರ್ಧೆಯನ್ನು ಮಾಡೋ ಮುಖಾಂತರ ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಧಾರ್ಮಿಕ ಚಿಂತನೆಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ಇವತ್ತು ಇಸ್ಕಾನ್ ಮುಖಾಂತರ ಕಳೆದ 2 ದಿವಸಗಳಲ್ಲಿ ಭಾಳ ಯಶಸ್ವಿಯಾಗಿ ಆಗಿದೆ ಅಂತ ಹೇಳುವಂಥದ್ದು ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಗಳೂರಲ್ಲಿ ಅತ್ಯಂತ ಅದ್ಧೂರಿಯಾಗಿ ಆಗಬೇಕು ಅನ್ನುವಂತಹ ಚಿಂತನೆಯನ್ನು ನಮಗೆ ಬಹಳ ವರ್ಷದಿಂದ ಇತ್ತು. ಈ ವರ್ಷ ನಾವು ಈ ಬಗ್ಗೆ ಮಾತಾಡ್ತಾ ಇರುವಾಗ ಹಾಗೆ ಇದನ್ನು ದೊಡ್ಡದಾಗಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಕೂಡ ಎಷ್ಟೋ ಕಡೆ ದೊಡ್ಡ ದೊಡ್ಡ ಯುದ್ಧಗಳು, ಕ್ಷಾಮಗಳು, ರೋಗಗಳು, ಜನಸಂತತಿ ತುಂಬ ಕಷ್ಟಪಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕಂದ್ರೆ ಭಗವಂತನ ವಿಶೇಷ ಆರಾಧನೆ, ಆ ಯಜ್ಞ ಆಗಬೇಕು.
ಹಾಗಾಗಿ ಈ ಜನ್ಮಾಷ್ಟಮಿ ಅನ್ನೋದು ದೊಡ್ಡದಾಗಿ ನಡೆದರೆ ಇದು ಇಡೀ ಸಮಾಜಕ್ಕೆ, ಇಡೀ ವಿಶ್ವಕ್ಕೆ ಒಂದು ಕಲ್ಯಾಣಕಾರಿ ಆಗ್ತದೆ ಅನ್ನುವ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ನಾವು ಅಧ್ಯಾಯ 1 ಜನ್ಮಾಷ್ಟಮಿ ಅಂತ ಕರೆದಿದ್ದೀವಿ. ಕುಡ್ಲ ಕೊಡಿಯಲ್ ಬೈಲ್ದ ಯೂರೋ ಕಿಡ್ಸ್ ಜೋಕ್ಲಿನ ಬರವು ಸಂಸ್ಥೆದ ನಿಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿದ ಲೆಕ್ಕಡು ರೋಟರಿ ಬಾಲಭವನಡು ರಾಧಾಕೃಷ್ಣ ಯಶೋಧ ಛದ್ಮವೇಷ ಪಂತ ನಡಪಾದಿದ್ದೇರು. ಕುಡ್ಲದ ರೋಟರಿ ಬಾಲಭವನಡು ನಡಪಾಯಿನ ಕೊಡಿಯಲ್ಬೈಲ್ ಯೂರೋ ಕಿಡ್ಸ್ ಜೋಕ್ಲಿನ ಬರವು ಸಂಸ್ಥೆದ ಶ್ರೀಕೃಷ್ಣ ಜನ್ಮಾಷ್ಟಮಿದ ಲೆಕ್ಕದ ರಾಧಾಕೃಷ್ಣ ಯಶೋಧ ಛದ್ಮವೇಷ ಪಂತಡು ಬೇತೆ ಬೇತೆ ವಿಭಾಗಲೆಡು ಪಂತ ನಡತುಂಡು. 2 ವರ್ಷ ಮುಟ್ಟದ ಜೋಕ್ಲಿಗೆ ಯಶೋಧ ರಾಧಾ ಅತ್ತನ ಯಶೋಧ ಕೃಷ್ಣ, 2 ಮೂಜಿ ಮುಟ್ಟದಕ್ಕೆ ರಾಧೆ ಅತ್ತನ ಕೃಷ್ಣ ವೇಷ, 4 ವರ್ಷ ಮುಟ್ಟದ ಜೋಕ್ಲಿಗೆ ರಾಧೆ ಅತ್ತಂಡ ಕೃಷ್ಣ ವೇಷ ಪಾಡಿರ ಅವಕಾಶ ಕೊಡ್ದಿತ್ತಂಡ. ಬೇತೆ ಬೇತೆ ವೇಷಲೆಡು ರೈಸ್ನ ಜೋಕ್ಲು ಪೊಡಿ ಪೊಡಿ ಅಜದಿ ಒಂದು ಪಂಥದ ಚಾವಡಿ ಇರ್ದು ಪದ ಪಂಡದು ನಲಿತದು ಖುಷಿ ಪಟ್ಟುಂಡೇರು. ಯೂರೋ ಕಿಡ್ಸ್ ನಿರ್ದೇಶಕಿ ಆರತಿ ಶೆಟ್ಟಿ ಕಾರ್ಯಕ್ರಮ ಸಂಯೋಜನೆ ಮಲ್ತಿದ್ದೇರು. ಬೇತಿನ ವಿಭಾಗದ ಜೋಕ್ಲಿಗೆ ವಿಶೇಷ ಇನಾಮ್ ಪಟ್ಟೀರು. ದಂತ ವೈದ್ಯರು ಡಾಕ್ಟರ್ ಶ್ರಮಿಕ ಗೌಡ, ಮುಕ್ಕ ಶ್ರೀನಿವಾಸ ಆಸ್ಪತ್ರೆದ ಡಾಕ್ಟರ್ ಚಾಂದಿನಿ, ಮಣಿಪಾಲ ಆಸ್ಪತ್ರೆದ ಜೋಕ್ಲಿನ ಐಸಿಯು ವಿಭಾಗ ಮುಖ್ಯಸ್ಥರು ಡಾಕ್ಟರ್ ಸ್ವಾತಿ ರಾವ್ ಕಾರ್ಯಕ್ರಮಟು ಬಿನ್ನೆರಾದಿದ್ದೇರು. ಒಡಿಪುದ ಪಿಲಿ ಒರಿಪುಗ ಅಭಿಮಾನ ಬಳಗದ ನಿಲೆಟ್ ಒಡಿಪುದ ಸಂಪ್ರದಾಯದ ಪಿಲಿ ಏಸ ಕೂಟದಕ್ಲು ಒಟ್ಟಾದು ಸಂಘಟನೆ ಆದು ಹಿರಿಯರ ನಂಬೊಂದು ಬತ್ತಿನ ಪಿಲಿ ಏಸ ಸಂಪ್ರದಾಯನು ಒರಿಪಾವಳೊಂದು ನಿಘಂಟು ಮಲ್ತದೇರು. ಒಡಿಪು ಪಿಲಿ ಒರಿಪುಗ ಅಭಿಮಾನ ಬಳಗರದು ಒಡಿಪುದ ಸಾಂಪ್ರದಾಯಿಕ ಪಿಲಿವೇಷ ಒರಿಪೊಡು ಮಾತಾ ಪಿಲಿವೇಷರನ ತಂಡಲು ಒಂಜೇ ಜಾಗಿಡು ಒಟ್ಟಾದು ಹಿರಿಯರು ಆರಾಧನೆ ಮಲ್ತೊಂದು ಬೈದನ ಪಿಲಿವೇಷದ ಸಂಪ್ರದಾಯ ಪದ್ಧತಿನ ಒರಿಪೋಡು ಪಂಪನ ದಿಟ್ಟಿಡು ಒಡಿಪುದ ಹೆಚ್ಚಿನ ತಂಡಲು ಸಭೆ ನಡಪಾದು ತೀರ್ಮಾನಗೆ ತೊಂದಿರು. ಒಡಿಪುದ ಹೋಟೆಲ್ ಮಧುರಾಡು ನಡತ್ತಿನ ಸಭೆಟು 100 ಜನರದ ಮಿಕ್ಕದ ಗಣ್ಯರು ಪಾಲ್ಪಡೆದಿತ್ತೇರು. ಕರಿನ ವರ್ಷ ಸಾಮಾಜಿಕ ಜಾಲತಾಣಡು ಸಾಂಪ್ರದಾಯಿಕ ಶೈಲಿದ ಪಿಲಿವೇಷದ ಬಗೆಟ್ ಅಪ್ರಚಾರ ಮಲ್ತಿನಕ್ಲಿನ ವಿರುದ್ಧ ಒಡಿಪು ಪಿಲಿವೇಷದ ತಂಡಲು ಒಟ್ಟಿಗೆ ಆದು ಒಡಿಪು ಸಾಂಪ್ರದಾಯಿಕ ಶೈಲಿದ ಪಿಲಿವೇಷನು ಒರಿಪಾದು ಬುಳೆಪ್ಪವನ ದಿಟ್ಟಿಡು ಜೋಡು ಕಟ್ಟಿಡು ಶ್ರೀಕೃಷ್ಣ ಮಠತಡೆಗೂ ಪಾದಯಾತ್ರೆ ಮಲ್ತದು ಗುಮನ ಒಯ್ತಿದ್ದೇರು. ಸಭೆಟು ಸುಮಾರು ವಿಚಾರೊಳಿನ ಬಗೆಟ್ ಒಂಜಾದು ತೀರ್ಮಾನಗೆ ತೊಂದೇರು. ಸಮಾನ ಮನಸ್ಕರು ಮಾತೆರ್ಲ ಒಟ್ಟಾದು ಕೃಷ್ಣ ಮುಖ್ಯ ಪ್ರಾಣ ಸಾಕ್ಷಿ ದೀದು ಹಿರಿಯರಡ ನೆತ್ತ ಈ ಕಾರ್ಯಕ್ರಮದ ಬಗ್ಗೆ ಉಡುಪಿದ ಸಾಂಪ್ರದಾಯಿಕ ಪಿಲ್ಲಿ ಪಂಡ ಎಂಚೊಪ್ಪೋಡು ದುಂಬು ಎಂಚ ನಡತೊಂದಿತ್ತು ಪನ್ಪಿನ ನಮ್ಮ ಹಿರಿಯರಡ ಪುರಾವಿನ ಅನುಭವ ಗೆತ್ತೊಂದು ಅಗುಲ್ ಪಣ್ಯ ಮಾರ್ಗದರ್ಶನನ ಒಂಜಿ ಪ್ಯಾಂಪ್ಲೆಟ್ ರೂಪೋಡು ಒಂದು ಆ್ಯಕ್ಚುಲಿ ಎಂಗಲ್ ಏನ ಪನ್ನೊಂದಲ್ಲ ಪಂಡಾಗ ಆರ್ಡ್ರ್ ಹತ್ತು ಉಡುಪಿದ ಸಾಂಪ್ರದಾಯಿಕ ಪಿಲಿ ಪಾಟ್ನಗಳಿಗೆ ಒಂದು ಆರ್ಡ್ರ್ ಏರ್ಲ ಏನು ನುಡ್ಚಿ ಆಣ ಉನ್ನೇನು ಪಾಲಿಸಾಯರಡ ಉಡುಪಿದ ಒಂಜಿ ಸಾಂಪ್ರದಾಯಿಕ ಪಿಲಿಗೆ ಒಂಜಿ ಮರ್ಯಾದೆ ಪನ್ಪಿನ ವಿಚಾರೋಡು ಒಂಜಿ ರೂಪುರೇಷೆ ಮಲ್ತದು ಪರಮಪೂಜ್ಯ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರಡ ಮೊರಣತೆ ಸರ್ವಜ್ಞ ಪೀಠೋಡು ನಮ್ಮ ಈ ಒಂಜಿ ಕಾರ್ಯಕ್ರಮದ ಆ ಪ್ಯಾಂಪ್ಲೆಟನ್ನು ಆರು ಬಿಡುಗಡೆ ಮಲ್ತದ್ದು ನಂಗೆ ಆಶೀರ್ವಾದ ಮಲ್ದೇರು.
ಅವೇನು ಇನ್ನು ಮಾತೆರ್ಲ ಒಟ್ಟಾದು ಐತ ವಿಚಾರವಾದ ಪಂಡ್ರೆಗ್ ಬೊಕ್ಕ ಪಿಲಿವೇಶದ ವಿಚಾರಡು ಕೆಲವು ಸಮಸ್ಯೆಲ್ಲ ಒಂದುಂಡು ಬಣ್ಣ ಪಾಡ್ನಲ್ಪನ ಸಮಸ್ಯೆ ಆವಡು ಅಥವಾ ನಮ್ಮ ಹಿಮ್ಮೇಳದ ವಿಚಾರ ಸಮಸ್ಯೆ ಐತ ಬಗ್ಗೆ ಪೂರ ಪಾತೆರಡು ಬಂದಿದ್ದೇಶ್ವರ ಮಾತೇನು ಒಟ್ಟಾದು ಪಾತೆದ ಇಂದಿನಿಂದ ಬಂದಂಥ ಈ ಹುಲಿವೇಷದ ಏನು ಮಹತ್ವ ಉಂಟು ಅದನ್ನು ನಾವು ಉಳಿಸುವ ನಿಟ್ಟಿನಲ್ಲಿ ಎಲ್ಲ ತಂಡಗಳ ಸೇರಿಸಿಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಇವರೆಲ್ಲ ಒಂದೇ ತಂಡವಾಗಿ ಎಲ್ಲರೂ ಸಹ ಈ ಬಣ್ಣದಲ್ಲಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಅವರು ಚೇಂಜಸ್ ಮಾಡ್ತಿದ್ದಾರೆ. ಹಾಗಾಗಿ ನಾವು ಈ ಹುಲಿವೇಷದ ಈ ಉಡುಪಿಯ ಶೈಲಿಯ ಪರಂಪರೆ ಹುಲಿವೇಷವನ್ನು ಉಳಿಸಬೇಕು, ಮುಂದಿನ ಪೀಳಿಗೆಗೆ ಅದನ್ನು ನಾವು ಬೆಳೆಸಬೇಕಾಗಿ ನಾವು ಎಲ್ಲರ ಹತ್ರ ಕೇಳಿಕೊಳ್ತಿದ್ದೇವೆ. ಅದೇ ರೀತಿಯಲ್ಲಿ ಈ ಉಡುಪಿ ಶೈಲಿಯ ಸ್ಪರ್ಧೆಗಳನ್ನು ಇಲ್ಲಿ ಅಳವಡಿಸ್ತಾರೆ. ಅದರಲ್ಲಿ ಸಹ ಕೂಡ ಹಾಗೆ ಈ ಬಣ್ಣಗಾರಿಕೆಯಲ್ಲಿ ಮತ್ತು ಅದರಲ್ಲೆಲ್ಲ ನಾನಾ ರೀತಿಯ ಅಡಚಣೆಗಳೆಲ್ಲ ಆಗ್ತಾ ಉಂಟು. ಅದಕ್ಕೆ ಒಂದು ನ್ಯಾಯ ದೊರಕಿಸಬೇಕಾಗಿ ನಾವು ಎಲ್ಲ ಈ ಹುಲಿವೇಷದ ತಂಡದವರ ಹತ್ರ ನಾವು ವಿನಂತಿ ಮಾಡ್ತಿದ್ದೇವೆ. ಹಿರಿಯರ ಮಾರ್ಗದರ್ಶನ ಎಂಕಲ ಟೀಮ್ ಪುರಾತನ ಶೈಲಿಯ ಪಿಲಿತ ಎಂಕಲ ಉಡುಪಿದ ಶೈಲಿ ಪಿಲಿಕ್ ಎಂಕಲ್ ಬದ್ಧವಾದುಲ್ಲ ಎಂಕಲ ಅವೇ ರೀತಿಯ ಬಣ್ಣಗಾರಿಕೆ ಮಲ್ತಂದಲ್ಲ. ಇಡಗಿನಿಂದ ನಮ್ಮ ಕುಡ್ಲಾತಳು ವಾರ್ತೆಯಲ್ಲಿ ಮುಗಿದು ಸೊನ್ನೆ.